ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ದಾಖಲೆ ನಿರ್ಮಿಸಿ ಎರಡನೇ ಅವಧಿಗೆ ಮುಖ್ಯಮಂತ್ರಿಯಾಗುತ್ತಿರುವ ಯೋಗಿ ಆದಿತ್ಯನಾಥ್ಗೂ ಕರಾವಳಿ ನಗರ ಮಂಗಳೂರಿಗೂ ಅವಿನಾಭಾವ ಸಂಬಂಧವಿದೆ. ಯೋಗಿ ಆದಿತ್ಯನಾಥ್ ಕರ್ನಾಟಕಕ್ಕೆ ಬಂದರೆಂದರೆ ಮಂಗಳೂರಿಗೆ ಬಾರದೆ ವಾಪಸ್ ಹೋದವರೇ ಅಲ್ಲ. ಹೌದು, ಯೋಗಿ ಆದಿತ್ಯನಾಥ್ ಅವರಿಗೆ ಭರ್ಜರಿ ಗೆಲುವು ಇಲ್ಲಿನ ಕದ್ರಿ ಯೋಗೇಶ್ವರ ಮಠದಲ್ಲಿ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದೆ. ಯೋಗಿ ಆದಿತ್ಯನಾಥ್ ಅವರು ಅಖಿಲ ಭಾರತ ವರ್ಷೀಯ ಅವಧೂತ್ ಯೋಗಿ ಮಹಾಸಭ್ ಬೇಗ್ ಬಾರ ಪಂಥದ ಮಹಾಂತಾಗಿದ್ದು 12 ವರ್ಷಗಳಿಗೊಮ್ಮೆ ಮಂಗಳೂರಿನಲ್ಲಿ ನಡೆಯುವ ಜೋಗಿ ಮಠದ ಮಠಾಧಿಪತಿಗಳ ಆಯ್ಕೆಯಲ್ಲಿ ನಾಥ ಸಂಪ್ರದಾಯದ ಮೂಲಪೀಠವಾಗಿರುವ ಗೋರಖ್ಪುರ ಮಠ ಮಹತ್ವ ಪಾತ್ರ ವಹಿಸುತ್ತೆ. ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ನಡೆಯುವ ಬಾರ ಪಂಥದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಕುಂಭಮೇಳದ ಸಮಯದಲ್ಲಿ ತ್ರಯಂಬಕೇಶ್ವರ 12 ಪಂಗಡಗಳ ಶ್ರೀಗಳು ಮಂಗಳೂರು ಜೋಗಿ ಮಠದ ರಾಜನನ್ನು ಆಯ್ಕೆ ಮಾಡ್ತಾರೆ. ಯೋಗಿ ಆದಿತ್ಯನಾಥ್ ಅವರು ಆಯ್ಕೆ ಮಾಡಿದ ಬೈರಾಗ್ ಪಂಥದ ಶ್ರೀ ಯೋಗಿ ನಿರ್ಮಲನಾಥ್ ಅವರು ಸದ್ಯ ಯೋಗಿ ಮಠದ ರಾಜರಾಗಿದ್ದಾರೆ. ಯೋಗಿ ಮಠದ ವ್ಯವಹಾರಗಳಲ್ಲಿ ಆದಿತ್ಯನಾಥ್ ಮಾತಿಗೆ ಗರಿಷ್ಠ ಮನ್ನಣೆ ಇದೆ. ಯೋಗಿ ಆದಿತ್ಯನಾಥ್ ಗೆದ್ದು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗುತ್ತಿರುವುದು ಕೂಡ ಜೋಗಿ ಮಠಕ್ಕೆ ಅತ್ಯಂತ ಸಂಭ್ರಮದ ಕ್ಷಣ. ಯೋಗಿ ನಿರ್ಮಲನಾಥ್ ಸೇರಿದಂತೆ ಜೋಗಿ ಸಮುದಾಯದವರು ಯೋಗಿ ಗೆಲುವನ್ನು ಕೊಂಡಾಡಿದ್ದಾರೆ.